ಉದಯವಾಣಿಯ ಪತ್ರಿಕಾ ವಿತರಕರಾದ ಸಾಸ್ತಾನ ಪಾಂಡೇಶ್ವರದ ನಿವಾಸಿ ಚಂದ್ರಶೇಖರ್ ಮಯ್ಯ ಅವರು ತನ್ನ ಅಜ್ಜ ಅಜ್ಜಿಯ ನೆನಪಿಗಾಗಿ 6 ಲಕ್ಷ ರು ವೆಚ್ಚದಲ್ಲಿ ಸಾಸ್ತಾನ ಪಾಂಡೇಶ್ವರದಲ್ಲಿ ನಿರ್ಮಿಸಿದ ಉಭಯ ಬಸ್ಸು ತಂಗುದಾಣಗಳ ಉದ್ಘಾಟನೆ ನಿನ್ನೆ ನೆರವೇರಿತು. ಮಯ್ಯ ಅವರು ಸ್ವಂತ ಹಣವನ್ನು ವಿನಿಯೋಗಿಸಿ ಪಾಂಡೇಶ್ವರದಲ್ಲಿ ಉಡುಪಿ ಕುಂದಾಪುರ ಮಾರ್ಗದ ಈಶ್ವರ ಮಠದ ಎದುರು ದಿವಂಗತ ನರಸಿಂಹ ತುಂಗ ಸ್ಮರಣಾರ್ಥ ಮತ್ತು ಕುಂದಾಪುರ ಉಡುಪಿ ಮಾರ್ಗದಲ್ಲಿ ಚರ್ಚ್ ಶಾಲೆಯ ಪಕ್ಕದಲ್ಲಿ ದಿವಂಗತ ನಾಗವೇಣಿ ಯಮ್ಮನವರ ಸ್ಮರಣಾರ್ಥ ತಂಗುದಾಣಗಳನ್ನು ನಿರ್ಮಿಸಿದ್ದಾರೆ. ತಂಗುದಾಣವನ್ನು ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಉದ್ಘಾಟಿಸಿದರು. ಈ ಸಂದರ್ಭ ಶುದ್ಧ ಕುಡಿಯುವ ನೀರು ಸಾಮಾಜಿಕ ಸಂದೇಶ ಸಾರುವ ಫಲಕವನ್ನು ಅನಾವರಣಗೊಳಿಸಲಾಯಿತು. ಪುರೋಹಿತ ವೇದಮೂರ್ತಿ ಮಧುಸೂದನ ಬಾಯಾರಿ, ಮಯ್ಯ ಅವರ ತಾಯಿ ಶ್ರೀಮತಿ ಮಯ್ಯ, ಪತ್ನಿ ಅರ್ಚನಾ ಮಯ್ಯ, ನಾಗಪಾತ್ರಿ ಸುಬ್ರಹ್ಮಣ್ಯ ಮಧ್ಯಸ್ಥ ಮತ್ತು ಕುಟುಂಬಸ್ಥರು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಮೇಲ್ಪಟ್ಟಿಯ ರಾಷ್ಟ್ರೀಯ ಹೆದ್ದಾರಿ ಇಕ್ಕೆಲಗಳಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗೋರಿಗೆ ಬೆಲ್ಲ ಮತ್ತು ನೀರನ್ನು ವ್ಯವಸ್ಥೆ ಮಾಡ್ತಾಯಿದ್ರು. ಆವಾಗ ಇಲ್ಲಿ ಬಸ್ಸು ಹೆಚ್ಚಿರಲಿಲ್ಲ, ಮಾಮುಗಳ ಸೇತುವೆ ಕೂಡ ಆಗಿರಲಿಲ್ಲ. ಸೊ ಆವಾಗ ಎಂತಂದರೆ ಜನರು ಇಲ್ಲಿ ಕೂತ್ಕೊಂಡು ಬೆಲ್ಲ ನೀರನ್ನು ಕುಡ್ಕೊಂಡು ಧನ್ಯವಾದಿಸ್ಕೊಂಡು ಮುಂದೆ ಹೋಗ್ತಾಯಿದ್ರು. ಅವರು ಮಾಡಿದ ಒಂದು ಕಾರ್ಯವನ್ನು ನೆನಪಿಸೋಸ್ಕರ ಇಲ್ಲಿ ನಾವು ಪ್ರಯಾಣಿಕರಿಗಾಗಿ ಬಸ್ ಸ್ಟ್ಯಾಂಡನ್ನು ಮಾಡಿದ್ದೇವೆ. ಇದು ಸುಮಾರು 2 ವರ್ಷದಿಂದ ಈ ಬಸ್ ಸ್ಟ್ಯಾಂಡ್ ಪ್ರೋಸೆಸ್ ನಡೀತಾ ಇತ್ತು. ನಾವೀಗ ಮೊದಲು ಈಚೆ ಉಡುಪಿಯ ಕುಂದಾಪುರಕ್ಕೆ ಹೋಗೋ ಬದಿಯಲ್ಲಿ ಮಾಡಿದ್ದೇವೆ, ಈಗ ಆ ಕಡೆ ಒಂದು ಮಾಡಿದ್ದೇವೆ. ಸ್ವಲ್ಪ ವಿನೂತನ ಶೈಲಿಯಲ್ಲಿ ಮಾಡಬೇಕನ್ನುವಂಥ ಇಚ್ಛೆಯಿಂದ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದ್ದೇವೆ. ಎಲ್ಲ ಒಟ್ಟು ಒಂದು 6 ಲಕ್ಷ ನನಗೆ ಖರ್ಚು ಬಿದ್ದಿದೆ. ಕುಡಿಯುವ ನೀರಿದ್ದು ಇಲ್ಲಿ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಆಮೇಲೆ ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡ್ಕೊಂಡು ಹೋಗೋದು ಮೊದಲು ಇರಲಿಲ್ಲ, ಎಲ್ಲಿಯೂ ಈಗ ಇಲ್ಲ. ಅದನ್ನು ಹೊಸದಾಗಿ ನಾವು ಶುರು ಮಾಡಿದ್ದೇವೆ. ಚರ್ಚು ಅದರ ಕಾದರೂ ಕೂಡ ಅವ್ರು ಬಂದಿದ್ದಾರೆ. ಅವರು ಹೇಳಿದರು, ಇದೇ ಚರ್ಚಿನ ಅಂಗಳದಲ್ಲಿ ಶಾಲೆಯಲ್ಲಿ ನಾವು ಆಡಿದ್ದೇವೆ, ಬೆಳೆದಿದ್ದೇವೆ, ಹಾಗೂ ಇವತ್ತು ಅಲ್ಲೊಂದು ತಂಗುದಾಣ ನಿರ್ಮಾಣ ಮಾಡಲಿಕ್ಕೆ ಪರಿಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಇಂತಹ ಸಮಾಜದ ಸಾಮರಸ್ಯ